ಕಳೆದ ಅಧಿವೇಶನದ ಅವಧಿಯಲ್ಲಿ ಸ್ಪೀಕರ್ 18 ಮಂದಿ ಶಾಸಕರ ಅಮಾನತು ಆದೇಶವೇ ಅಸಂವಿಧಾನಿಕ ನಡೆಯಾಗಿದ್ದು, ಇದೀಗ ಸ್ಪೀಕರ್ ತಮ್ಮ ಆದೇಶವನ್ನ ಹಿಂಪಡೆಯುವ ಮೂಲಕ ಶಾಸಕರಾಗಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲು ಅವಕಾಶ ನೀಡಿದಂತಾಗಿದೆ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಆಡಳಿತಾರೂಢ ಸರ್ಕಾರವನ್ನ ವಿರೋಧಿಸುವುದು ನಮ್ಮ ಕರ್ತವ್ಯ. ಸ್ಪೀಕರ್ ಏಕಪಕ್ಷೀಯವಾಗಿ 6 ತಿಂಗಳ ಕಾಲ ಶಾಸಕರನ್ನ ಅಮಾನತು ಮಾಡುವ ಮೂಲಕ ನಮ್ಮ ಸಂವಿಧಾನಬದ್ಧ ಹಕ್ಕುಗಳನ್ನು ನಿರ್ಬಂಧಿಸಿದ್ದು ದುರಾದೃಷ್ಟಕರ ಎಂದರು. ಸರ್ಕಾರ 18 ಜನರ ಅಮಾನತು ಆದೇಶವನ್ನು ಇವತ್ತು ಹಿಂಪಡೆದಿದೆ. ಈ ಆದೇಶ ಈಗಾಗಲೇ ಸಂವಿಧಾನ ವಿರುದ್ಧವಾಗಿ ಆದ ಆದೇಶ. ಇದು ರಾಜಕೀಯ ಪಕ್ಷವಾಗಿ, ವಿರೋಧ ಪಕ್ಷವಾಗಿ, ಆಡಳಿತ ಪಕ್ಷ ಯಾವುದೇ ಕರ್ತವ್ಯ ಲೋಪಿಸಿದಾಗ, ಕಾನೂನಿಗೆ ವಿರೋಧವಾಗಿ ವರ್ತಿಸಿದಾಗ ಅದನ್ನು ವಿರೋಧಿಸುವುದು, ಖಂಡಿಸುವುದು ಒಂದು ವಿರೋಧ ಪಕ್ಷದ ಆದ್ಯ ಕರ್ತವ್ಯ. ಆ ಸಂದರ್ಭದಲ್ಲಿ ಮುಸ್ಲಿಂ ಮೀಸಲಾತಿ ಗುತ್ತಿಗೆದಾರರ ಬಿಲ್ಲನ್ನು ಪಾಸ್ ಮಾಡೋ ಸಂದರ್ಭ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಶಾಸಕರ ಸಚಿವರ ಹನಿ ಟ್ರ್ಯಾಪಿಂಗ್ ವಿಚಾರ ಸಂಬಂಧಪಟ್ಟಂತೆ ನಾವು ಅದನ್ನು ವಿರೋಧಿಸುವುದು ಖಂಡಿತವಾಗಿಯೂ ಹೌದು. ಆದರೆ ಅದನ್ನು ಯಾವುದೇ ಒಂದು ಒತ್ತಡಕ್ಕೆ ಅನಿವಾರ್ಯವಾಗಿ ಸಭಾಧ್ಯಕ್ಷರು ಅದನ್ನು ನಮ್ಮ 18 ಜನರ ಶಾಸಕರನ್ನು ಅಮಾನತು ಮಾಡಿದರು. ಖಂಡಿತವಾಗಿ ಇದು ಕಾನೂನಿಗೆ ವಿರೋಧವಾಗಿತ್ತು. ಈಗಾಗಲೇ ನಾವು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದಾಗ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ಆದೇಶ ಬರುತ್ತೆ ಎಂಬ ಒಂದು ಸಂದರ್ಭವನ್ನು ಅರ್ಥಕೊಂಡು ಈಗಾಗಲೇ ಅವರು ವಾಪಸ್ ಪಡ್ಕೊಂಡಿದ್ದಾರೆ. ಖಂಡಿತವಾಗಿಯೂ ಒಂದು ಸರ್ಕಾರ, ಅದೇ ರೀತಿ ಸಭಾಧ್ಯಕ್ಷರು ಕಾನೂನು ಚೌಕಟ್ಟಲ್ಲಿ ಅರ್ಥಕೊಂಡು ಈ ರೀತಿಯ ಕೆಲಸ ಕಾರ್ಯ ಮುಂದುವರಿಸಲು ಸೂಕ್ತ. ಕನ್ನಡ ಜನರ ಗೌರವವನ್ನು ಕೂಡ ಅದು ಉಳಿಸಿದಂತಾಗ್ತದೆ.